ಕಡಲಾಮೆಗಳು ನಿರ್ತುಲವು ಕಾಲುಗಳನ್ನು ಹೊಂದಿದ್ದು ಅದು ಈಜಲು ಅನುಕೂಲ. ನೆಲದಾಮೆಗಳು ಬೆರಳು ಕಾಲುಗಳನ್ನು ಹೊಂದಿವೆ. ಇವನ್ನು ಇಂಗ್ಲಿಷ್ನಲ್ಲಿ ಟರ್ಟಲ್ ಮತ್ತು ಟಾರ್ಟಾಯ್ಸ್ಗಳು ಎನ್ನುವರು. ಒಂಟರ್ಕ ಮತ್ತು ಯಾಮೆ ಇಲ್ಲವೇ ಆಮೆ ನಡುವಿನ ವ್ಯತ್ಯಾಸವೇನು? ಒಂಟರ್ಕಗಳು ಹೆಚ್ಚು ಉರುಟು ಮತ್ತು ಗುಪ್ಪೆ ಚಿಪ್ಪುಗಳನ್ನು ಹೊಂದಿವೆ. ಆಮೆಗಳು ತೆಳುವಾದ ನೀರು ಸ್ನೇಹಿ ಚಿಪ್ಪುಗಳನ್ನು ಹೊಂದಿವೆ. ಒಂಟರ್ಕಗಳು ಹೆಚ್ಚಿನ ಕಾಲವನ್ನು ನೆಲದ ಮೇಲೆ ಕಳೆದರೆ ಆಮೆಗಳು ನೀರಿನ ಬದುಕು ಬಾಳುತ್ತವೆ. ಆಮೆಗಳು 80 ರಿಂದ 150 ವರ್ಷ ಬದುಕುತ್ತವೆ. ಗಾಲಪಗೋಸ್ ಬಾರಿ ಆಮೆಗಳು 150 ರಿಂದ 260 ವರ್ಷ ಬದುಕುತ್ತವೆ. ಗಾಲಪಗೋಸ್ ಆಮೆಗಳು 4 ಅಡಿ ಉದ್ದ ಬೆಳೆದರೆ ಮಚ್ಚೆ ಆಮೆಗಳು ಬರೀ 3 ಇಂಚು ಇರುತ್ತವೆ. ಆಮೆಗಳು ಬಹುತೇಕ ಸಸ್ಯಾಹಾರಿಗಳು. ಕೆಲವು ಹಕ್ಕಿಗಳಂಥವನ್ನ ಹಿಡಿದು ತಿನ್ನುವವೂ ಇವೆ. ಒಂಟರ್ಕ ವಾಂಟರ್ಕ ಶಬ್ದವು ಮೂಲ ದ್ರಾವಿಡ ಓಡ್ ಓಟ್ ನುಡಿಯಿಂದ ಬಂದಿದೆ. ಓಡ್ ಓಟ್ ಎಂದರೆ ಚಿಪ್ಪು. ಒಂಟರ್ಕ ಚಿಪ್ಪು ಹೊಂದಿದೆ. ಓಟೆ ವಾಟೆ ಎಂಬ ನುಡಿ ಕೂಡ ಚಿಪ್ಪು ಇರುವ ಕಾರಣಕ್ಕೆ ಬಂದಿದೆ. ಉದಾಹರಣೆಗೆ ಮಾವಿನ ಓಟೆ. ಓಡು ಸುಡುವ ಓಡಾರಿ ಜನ ಸಮುದಾಯ ಹಿಂದೆ ಇಲ್ಲಿ ಇದ್ದರು. ಈಗ ಭಾಷಾಂತರ ಆಗಿದೆ. ಹಿಂದೆ ಮನೆಗಳಿಗೆ ಅಂತ ಓಡು ಸೂರು ಇದ್ದವು. ಜರ್ಮನಿ ಮಿಷನರಿಗಳು ಅದನ್ನು ಅಗಲ ಮಾಡಿದ್ರು. ಅದು ಬಿಸಿಲಿಗೆ ಕಾದಿತ್ತು. ಹೆಂಚು ಎಂಬ ಹೆಸರು ಪಡೆಯಿತು. ಯಾಕೆಂದ್ರೆ ಕಾವಲಿಯ ಬದಲು ದೋಸೆ ಹೆಂಚು ಆದಾಗಲೇ ಬಂದಿತ್ತು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.